ಕೋಟಿ ಜನ್ಮದ ಫಲವಿದು, ಕೋಟಿ ತಪಗಳ ವರವಿದು. ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ತಿನಿಸೋ ಅರ್ಧನಾರೀಶ್ವರನ ದಾಸರ ದಾಸೋಹವಿದು, ಪ್ರಸಾದಾಸೋಹವಿದು. ಜಗದ ಬೊಂಬೆ ಆಟಗಾರನ ಅನ್ನದಾಟ ವಿಧಾನವಿದು, ಅನಂತಾಟ ವಿಧಾನವಿದು. ಧಾರ್ಮಿಕ ಶ್ರದ್ಧೆ, ವೈಭವ, ಅದ್ದೂರಿತನ, ಭಾರೀ ಜನಸ್ತೋಮ, ಕಟ್ಟೆ ಪೂಜೆ, ಪೇಟ ಸವಾರಿ, ದೇವರ ಜಳಕ ಮತ್ತು ಅಲ್ಲಿಗೆ ಹೋಗುವ ರೀತಿ ಹೀಗೆ 10 ಹಲವು ಕಾರಣಗಳಿಂದ ಪುತ್ತೂರು ಜಾತ್ರೆ ಪ್ರಸಿದ್ಧಿಯನ್ನ ಪಡೆದಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ನಡೆಯುವ ಅನ್ನ ಸಂತರ್ಪಣೆ ಜಾತ್ರೆಯ ಮೆರುಗಿಗೆ ಮತ್ತಷ್ಟು ಆಕರ್ಷಣೆಯನ್ನ ತುಂಬಿದೆ. ಯಾಕಂತ ಹೇಳಿದ್ರೆ ಜಾತ್ರೋತ್ಸವದ ಅನ್ನ ಸಂತರ್ಪಣೆಯನ್ನ ಸಾಂಪ್ರದಾಯಿಕ ಅನ್ನ ಛತ್ರದಲ್ಲಿ ನಡೆಸದೆ ಅನ್ನ ಮುತ್ತಾದ ಕೆರೆಯ ಪಕ್ಕದ ವಿಶಾಲ ಜಾಗದಲ್ಲಿ ಪೆಂಡಾಲ್ ಹಾಕಿ ನಡೆಸ್ತಾ ಇರುವಂತದ್ದು ಈ ಜಾತ್ರೆಯ ವಿಶೇಷ ಆಕರ್ಷಣೆಗೆ ಕಾರಣ ಆಗಿದೆ. ಪಂಜಿಗುಡ್ಡೆ ಈಶ್ವರ್ ಭಟ್ ಅವರು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾದ ಬಳಿಕ ವಿಶಾಲವಾದ ಪೆಂಡಾಲ್ನ ಅಡಿಯಲ್ಲಿ ಅನ್ನ ಸಂತರ್ಪಣೆಯನ್ನ ನಡೆಸುವ ದಿಟ್ಟ ಕ್ರಮವನ್ನ ಕೈಗೊಂಡಿದ್ದು ಇದಕ್ಕೆ ಭಕ್ತಾದಿಗಳ ಭಾರೀ ಶ್ಲಾಘನೆ, ಅಭೂತಪೂರ್ವ ಬೆಂಬಲ ಕೂಡ ಸಿಕ್ಕಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಬಿಸುವಿನ ಲೆಕ್ಕದ ಇವತ್ತಿನ ಈ ಅನ್ನ ಸಮರ್ಪಣೆ ದೇವರ ಪ್ರಸಾದ ಬಹಳ ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ನಿಮ್ಮ ದೇವರ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಹೇಳ್ತಾ ಶುಭ ಹಾರೈಸ್ತಾ ಇದ್ದೇವೆ. ಮನಸ್ಸು ಶೋಕಿತ್ತು, ಸ್ವಲ್ಪದ ಮನಸ್ಸು ಏಪಲ ಶೋಕಿ ಜಾತ್ರೆ ದಪ್ಪಗ ಇನ್ನು ಚೂರು ಐಟಮ್ಸ್ ಜಾಸ್ತಿ ಏಪಲ ಶೋಕಿ. ಈ ಹಿಂದೆ ಸಭಾಭವನದ ಒಳಗಡೆ ಇಕ್ಕಟ್ಟಾದ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನ ನಡೆಸಲಾಗ್ತಾ ಇತ್ತು. ಇದೀಗ ಹೊಸ ವಿಶಾಲವಾದ ಜಾಗದಲ್ಲಿ ನಿರ್ಮಿಸಿರುವಂತಹ ತಾತ್ಕಾಲಿಕ ಅನ್ನಪೂರ್ಣ ಭೋಜನ ಮಂಟಪದಲ್ಲಿ ನಡೀತಾ ಇರುವ ಈ ಅನ್ನದಾನ ಯಾವುದೇ ಬ್ರಹ್ಮಕಲಶೋತ್ಸವದ ಅದ್ಧೂರಿತನಕ್ಕೆ ಕಡಿಮೆ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜಿಸಲ್ಪಟ್ಟಿದೆ. ಅನ್ನಪ್ರಸಾದ ತಯಾರಿಕೆಯ ಸಂದರ್ಭದಲ್ಲಿ ಹಾಗೂ ಭೋಜನ ಶಾಲೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶದಿಂದ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇದಕ್ಕೋಸ್ಕರ ಸ್ಟೀಲ್ ತಟ್ಟೆಯ ಬದಲು ಯೂಸ್ ಅಂಡ್ ಥ್ರೋ ಹಾಳೆ ತಟ್ಟೆಯನ್ನ ಇಲ್ಲಿ ಅನ್ನಪ್ರಸಾದ ಬಳಸೋದಕ್ಕೋಸ್ಕರ ನೀಡಲಾಗ್ತಾ ಇದೆ. ಕೈ ತೊಳೆಯೋದಕ್ಕೆ 150ಕ್ಕೂ ಹೆಚ್ಚಿನ ನೀರಿನ ನಳ್ಳಿಗಳನ್ನ ನೀಡಲಾಗಿದೆ. ಭಕ್ತರ ಅನುಕೂಲಕ್ಕೆ ಮಂಟಪದ ಪ್ರವೇಶ ದ್ವಾರದಿಂದಲೇ ನೆಲಕ್ಕೆ ಹಾಸಲಾದಂತಹ ಕಾರ್ಪೆಟ್ ಬಿಸಿಲಿನ ಜಳದಿಂದ ರಕ್ಷಣೆಯನ್ನ ನೀಡ್ತಾ ಇದೆ. ಭೋಜನಾಲಯದ ಒಳಗಡೆ ಧೂಳು ಬರದೇ ಇರುವ ರೀತಿಯಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಸಲಾಗಿದೆ. ಸದ್ಯ ಪುತ್ತೂರಿನ ಬಿಸಿಲಿನ ತೀವ್ರತೆಯನ್ನ ಸಹಿಸಿಕೊಳ್ಳೋದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಬಿಸಿಲಿನ ತಾಪ ಅನ್ನ ಛತ್ರದ ಒಳಗಡೆ ಬಾಧಿಸದೇ ಇರಲಿ ಅಂತ ಹೇಳಿ ಬೃಹತ್ ಫ್ಯಾನ್ ಅನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಇದು ಭಕ್ತರಿಗೆ ತುಂಬಾ ಅನುಕೂಲವನ್ನ ಮಾಡ್ತಾ ಇದೆ. ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವವು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಆಗ್ತಾ ಇದೆ. ಇವತ್ತು ನೋಡಿ ವಿಷು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಒಳ್ಳೆಯ ಹಬ್ಬ. ಆ ಹಬ್ಬವು ಇವತ್ತು ಎಲ್ಲ ಹೆಚ್ಚಿನ ಭಕ್ತಾದಿಗಳು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದು ತುಪ್ಪದ ಸೇವೆ, ಎಳ್ಳೆಣ್ಣೆ ಅಭಿಷೇಕ, ರುದ್ರಾಭಿಷೇಕ ಇವುಗಳನ್ನೆಲ್ಲ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸೇವೆಗಳು ದೇವಸ್ಥಾನದಲ್ಲಿ ನಡೆದಿವೆ. ಹಾಗೆ ಈಗ ಸುಮಾರು 20 ರಿಂದ 25 ಸಾವಿರ ಮಂದಿಗೆ ಇವತ್ತು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿದ್ದೇವೆ. ಅಂದರೆ ನಮ್ಮ ಅನ್ನದ ಅಗುಳು ಮುತ್ತಾದ ಸ್ಥಳದಲ್ಲಿ ನಮ್ಮ ಸಮಿತಿಯು 2ನೇ ಬಾರಿಗೆ ಅನ್ನಪ್ರಸಾದ ನೀಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದೆ. ಕಳೆದ ಸಲ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಒಟ್ಟಾರೆ ಅನ್ನಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಈ ಸಲ 2,500ಕ್ಕಿಂತಲೂ ಹೆಚ್ಚು ಜನ ಅನ್ನಪ್ರಸಾದ ಸ್ವೀಕರಿಸುವಂಥ ವ್ಯವಸ್ಥೆ ಆಗ್ತದಂತೇಳಿ ನನ್ನ ಅನಿಸಿಕೆ. 16ನೇ ತಾರೀಕಿನಂದು ಬೆಳಿಗ್ಗೆ ದೇವತಾ ಕಾರ್ಯಗಳೆಲ್ಲ ಆಗಿ ಸಂಜೆ ಉಲ್ಲಾಲ್ತಿ ಅಮ್ಮನವರ ಆಗಮನವಾಗ್ತದೆ.
ನಮ್ಮ ಎಷ್ಟೋ ವರ್ಷದ ಭಕ್ತರ ಕನಸನ್ನು ಇವತ್ತು ನಮ್ಮ ಶಾಸಕರು ಈಡೇರಿಸಿದ್ದಾರೆ. ನೋಡಿ, ನಮ್ಮ ಅನ್ನಪ್ರಸಾದ ಇವತ್ತು ಅನ್ನದ ಅಗುಳು ಮುತ್ತಾದ ಸ್ಥಳದಲ್ಲಿ 32,000 ಸೆಂಟಿಮೀಟರ್ ಇದರಲ್ಲಿ ಇವತ್ತು ಅನ್ನಪ್ರಸಾದ ನೀಡುವಂಥ ವ್ಯವಸ್ಥೆ ಆಗ್ತದೆ. ಹಾಗೆ ನೋಡಿ, ಇಲ್ಲಿ 60 ನೀರಿನ ಟ್ಯಾಪಿನ ವ್ಯವಸ್ಥೆ ಇದೆ, 5-6 ಫ್ಯಾನ್ನ ವ್ಯವಸ್ಥೆ ಇದೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಯಾವುದೇ ಹಗ್ಗಲ್ಲ ಕಟ್ಟಲಿಲ್ಲ. ಭಕ್ತರು ಶಿಸ್ತುಬದ್ಧವಾಗಿ ಕ್ಯೂ ಅಲ್ಲಿ ಬಂದು ಅನ್ನಪ್ರಸಾದ ಸ್ವೀಕರಿಸುವಂಥ ವ್ಯವಸ್ಥೆ ಆಗಿದೆ. ಮೊನ್ನೆ ಸಾಧಾರಣ 10,000 ಜನ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ಮೊನ್ನೆ 15,000, ಇವತ್ತು 25,000ಕ್ಕಿಂತ ಹೆಚ್ಚು ಜನ ಅನ್ನಪ್ರಸಾದ ಸ್ವೀಕಾರ ಮಾಡ್ತಾರೆ. ಹಾಗೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕರ್ತರ ಸಂಖ್ಯೆ ಮೊದಲಿಂದಲೂ ದ್ವಿಗುಣಗೊಂಡಿದೆ. ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಇವತ್ತು ನೋಡಿ ಅಲ್ಲಿ 40-50 ಮಂದಿ ಕೆಲಸ ಇಲ್ಲದೆ ಕೂತುಕೊಂಡಿದ್ದಾರೆ. ಇನ್ನೊಂದು ತಂಡ ಈಗ ಕೆಲಸ ಮಾಡ್ತದೆ, ನಂತರ ಚೇಂಜಸ್ ಮಾಡ್ತೇವೆ. ಇದನ್ನೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಗುಮುಖದ ಸೇವೆ ಸಲ್ಲಿಸುತ್ತಾರೆ. ಇವತ್ತಿಗೆ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಅಷ್ಟು ಚೆನ್ನಾಗಿ ಇವತ್ತು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವವು ನಡೆಯುತ್ತದೆ. ಹಾಗೆ ಹೆಚ್ಚಿನ ಭಕ್ತರುಗಳು ಇವತ್ತು ಸಹಕಾರ ನೀಡಿದ್ದಾರೆ. ಯಾವುದನ್ನು ಕೇಳುವಗಳು ಇಲ್ಲ ಅಂತ ಹೇಳಿಲ್ಲ. ಅಕ್ಕಿ ವಿತರಣೆಯಾಗಿ, ಅಕ್ಕಿ ಜೋಡಣೆ ವಿಷಯದಲ್ಲಿ ಆಗಿರ್ಬೋದು, ಸೇವೆಗಳ ವಿಷಯ ಆಗಿರ್ಬೋದು. ಇವತ್ತು ನಮ್ಮ ಸಮಿತಿಯ ವತಿಯಿಂದ ನಮ್ಮ ಅಶೋಕ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯೊಂದು ಆಗಿದೆ. ಆ ಜೀರ್ಣೋದ್ಧಾರ ಸಮಿತಿಯ ಮುಖಾಂತರ ಎಲ್ಲೊಂದು ಕೌಂಟ್ರು ಜೀರ್ಣೋದ್ಧಾರಕ್ಕೆ ಓಪನ್ ಮಾಡಿದ್ದೇವೆ. ನಮ್ಮ ಎಲ್ಲ ಭಕ್ತರುಗಳು ಈ ಒಂದು ದೇಣಿಗೆಗೆ ಸಹಕಾರ ನೀಡಬೇಕು, ಜೀರ್ಣೋದ್ಧಾರ ಕೆಲಸಗಳಲ್ಲಿ ಭಾಗಿಯಾಗಬೇಕು. ಹಾಗೆ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಅನ್ನಪ್ರಸಾದದ ವಿತರಣೆಯೂ ಅಷ್ಟೇ ಸುವ್ಯವಸ್ಥಿತವಾಗಿ 4 ಪ್ರತ್ಯೇಕ ಕೌಂಟರ್ಗಳಲ್ಲಿ ಪ್ರಸಾದ ನೀಡಲಾಗ್ತಾ ಇದೆ. ಪಾಯಸ, ಮಜ್ಜಿಗೆ ಮತ್ತೆ ಕುಡಿಯೋ ನೀರಿಗೆ ಒಂದು ಪ್ರತ್ಯೇಕ ಕೌಂಟರ್ ಇದ್ರೆ, 2ನೇ ಬಾರಿ ಪ್ರಸಾದ ಪಡೆಯುವವರಿಗೂ ಪ್ರತ್ಯೇಕ ಕೌಂಟರ್ ಅನ್ನ ಇಲ್ಲಿ ನೀಡಿರುವಂತದ್ದು ವಿಶೇಷ. ಇಲ್ಲಿ ಎಲ್ಲರಿಗೂ ಆದ್ಯತೆ. ದೈಹಿಕವಾಗಿ ಅಶಕ್ತರು ಮತ್ತು ಹಿರಿಯ ನಾಗರಿಕರಿಗೋಸ್ಕರ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಇದೆ. ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಿಗೆ ತೆರಳುವಂತಹ ನೌಕರರಿಗೆ ವಿಶೇಷ ವ್ಯವಸ್ಥೆ. ಹಾಗೆ ದೈಹಿಕ ಸವಾಲುಗಳನ್ನ ಎದುರಿಸ್ತಾ ಇರುವವರಿಗೆ ಪ್ರತ್ಯೇಕ ಕೌಂಟರ್ ಮೂಲಕ ಸೇವೆಯನ್ನ ನೀಡಲಾಗ್ತಾ ಇದೆ. ಭೋಜನ ಶಾಲೆಯಲ್ಲಿ ಸ್ವಯಂ ಸೇವಕರು ಅತ್ಯಂತ ಪ್ರೀತಿಯಿಂದ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ನಗುಮುಗದ ಸೇವೆಯೇ ಭಕ್ತರ ಖುಷಿಗೆ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳಬಹುದು. ಮೈಕ್ ಮೂಲಕ ನಿರಂತರ ಮಾಹಿತಿ, ನೂಕುನುಗ್ಗಲು ಇಲ್ಲದಂತೆ ಜಾಗೃತಿ ಮತ್ತು ಅಡುಗೆಗೆ ತರಕಾರಿ ಹೆಚ್ಚುವ ಕಾರ್ಯದಲ್ಲಿ ಸ್ವಯಂ ಸೇವಕರ ಉತ್ಸಾಹ ಎಲ್ಲವೂ ಸೇರಿ ಈ ಅನ್ನ ಸಂತರ್ಪಣೆಯನ್ನ ಅದ್ಭುತವಾಗಿಸಿದೆ. ಒಟ್ಟಾರೆಯಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಅನ್ನ ಸಂತರ್ಪಣೆಯು ಕೇವಲ ಹೊಟ್ಟೆ ತುಂಬಿಸುವ ಕಾರ್ಯವಷ್ಟೇ ಅಲ್ಲ, ಅದು ಶಿಸ್ತು, ಪ್ರೀತಿ ಮತ್ತು ಸೇವೆಯ ಸಂಗಮವಾಗಿ ಹೊರಹೊಮ್ಮಿದೆ. ಬನ್ನಿ, ನೀವು ಈ ಜಾತ್ರೆಗೆ ಬನ್ನಿ, ದೇವರ ದರ್ಶನ ಪಡೆಯಿರಿ ಮತ್ತು ಈ ಮಹಾನ್ ಅನ್ನ ಸಂತರ್ಪಣೆಯ ಭಾಗವಾಗಿ. ಇವತ್ತಿನ ದಿನ ಪುತ್ತೂರು ಜಾತ್ರೆಯ ಜಾತ್ರಾ ಮಹೋತ್ಸವದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಬಹುಶಃ ಕೆಲವು ದಿನಗಳಿಂದ 5 ದಿನಗಳಿಂದ ನಾವು ಈ ಅನ್ನದ ಛತ್ರದಲ್ಲಿ ಎಲ್ಲ ಜನರಿಗೆ ಬೇಕಾದ ರೀತಿಯಲ್ಲಿ ನಾವು ಬೆಳಿಗ್ಗೆ ಉಪಹಾರದಿಂದ ಹಿಡಿದು ಸಂಜೆ ರಾತ್ರಿಯವರೆಗೆ ದೇವರು ಬರುವವರಿಗೆ ಅನ್ನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಬೆಳಿಗ್ಗೆ 9-7 ಗಂಟೆಗೆ ಸರಿಯಾಗಿ ನಾವು ಕಾಫಿ ತಿಂಡಿಯ ವ್ಯವಸ್ಥೆ ಮಾಡ್ತೇವೆ. ಕಾಫಿ ತಿಂಡಿಯಲ್ಲಿ ನಮಗೆ ಬೇರೆ ಬೇರೆ ರೀತಿಯ, ಒಂದೊಂದು ದಿವಸ ಇದ್ದರೆ ಮತ್ತೊಂದು ದಿವಸ ಇಲ್ಲ. ಒಂದು ದಿವಸ ಅವಲಕ್ಕಿ ಸಜ್ಜಿಗೆ ಇರ್ಬೋದು, ಮತ್ತೊಂದು ದಿವಸ ಬನ್ಸ್ ಸಾಂಬಾರು ಇರ್ಬೋದು, ಮತ್ತೊಮ್ಮೆ ಒಂದು ದಿವಸ ಪೂರಿ ಬಾಜಿ ಇರ್ಬೋದು, ಬೇರೆ ಬೇರೆ, ಒಂದು ದಿವಸ ಚಪಾತಿ ಇರ್ಬೋದು, ಬೇರೆ ಬೇರೆ ರೀತಿಯ ಖಾದ್ಯವನ್ನು ಮಾಡಿ ನಾವು ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದರೆ 11 ಗಂಟೆವರೆಗೆ ನಿರಂತರವಾಗಿ ಕೊಡ್ತಾ ಇದ್ದೇವೆ. ಪ್ರತಿ ದಿವಸ ಕೂಡ ಸಾಧಾರಣ ಕಾಫಿ ತಿಂಡಿಗೆ ಸಾಧಾರಣ ಒಂದು 700-800 ಜನ ಬೆಳಗಿನ ಹೊತ್ತಿಗೆ ಸೇರ್ತಾರೆ. ಅದು ಮಾತ್ರ ಅಲ್ಲದೆ ನಂತರ 10 ಗಂಟೆಗೆ 11 ಗಂಟೆಯಿಂದ 12 ಗಂಟೆ ಇದು ದೇವರ ಪೂಜೆ ಆದ ಬಳಿಕ, ಪಲ್ಲ ಪೂಜೆ ಆದ ಬಳಿಕ ಮಧ್ಯಾಹ್ನದ ಅನ್ನ ಸಂತರ್ಪಣೆಗೆ ವ್ಯವಸ್ಥೆಯನ್ನು ಮಾಡುತ್ತೇವೆ. ಮಧ್ಯಾಹ್ನದ ಅನ್ನ ಸಂತರ್ಪಣೆಯಲ್ಲಿ ಸಾಧಾರಣ 12ವರೆಗೆ ಪ್ರಾರಂಭ ಮಾಡಿದರೆ ಒಂದು 4 ಗಂಟೆವರೆಗೆ ನಾವು ಅನ್ನ ವಿತರಣೆಯನ್ನು ಅನ್ನ ಪ್ರಸಾದವನ್ನು ವಿತರಣೆ ಮಾಡಿದ್ದೇವೆ. ಈ ಅನ್ನ ಸಂದರ್ಭದಲ್ಲಿ ಬಹಳಷ್ಟು ಜನ ಸೇರ್ತಾರೆ. ಯಾಕಂತ ಹೇಳಿದರೆ ಪ್ರತಿದಿನ 1000 ಅಂತ ಹೇಳಿದರೆ ನಾವು 6000, 7000, ಶುರುವಿನ ದಿವಸ 8000, ನಂತರ 10,000, ಆನಂತರ
12,000, ಇವತ್ತು 15,000ದವರೆಗೆ ಹೋಗ್ಬೋದು ಅಂತೇಳಿ ನಮ್ಮ ಆಲೋಚನೆ. ಭವಿಷ್ಯ 15,000 ಅಲ್ಲ, ಅದಕ್ಕಿಂತ ಜಾಸ್ತಿ ಬಂದರೂ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇವತ್ತು ನಾವು ಬೇರೆ ಬೇರೆ ರೀತಿಯ, ಒಂದೇ ದಿವಸ ಇದ್ದದ್ದು ಒಂದು ಮರು ದಿವಸ ಇಲ್ಲ, ಪದಾರ್ಥದ ಆಗಿರ್ಬೋದು, ಸ್ವೀಟ್ನಲ್ಲಿ ಆಗಿರ್ಬೋದು, ಪಾಯಸ, ಬೇರೆ ಬೇರೆ ದಿವಸ ಬೇರೆ ಬೇರೆ ರೀತಿಯ ಪಾಯಸವನ್ನು ಮಾಡ್ತೇವೆ. ಆದರೆ ಇವತ್ತು ವಿಷು ಸಂಕ್ರಮಣ, ಇವತ್ತು ಪಾಯಸದ ಜೊತೆಯಲ್ಲಿ ಸ್ವೀಟ್ ಇದೆ, ಕ್ಷೀರ ಇದೆ, ಪೈನಾಪಲ್ ಕ್ಷೀರ, ಇದನ್ನು ಕೂಡ ವಿತರಣೆ ಮಾಡಿ ಎಲ್ಲ ಭಕ್ತಾಭಿಮಾನಿಗೆ ಕೊಡ್ತೇವೆ. ಸಂಜೆ 5 ಗಂಟೆ ನಂತರ ನಾವು ಸಂಜೆ ಕಾಫಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಸಂಜೆ ಕಾಫಿ ವ್ಯವಸ್ಥೆಗೆ ಬಂದಂಥ ಎಲ್ಲರಿಗೆ, ಭಕ್ತರಿಗೆ ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಆಲೋಚನೆ ಮಾಡೋದಿಲ್ಲ. ದಿವಸಕ್ಕೆ 400-500 ಅಂತ ಇದ್ದರೆ ಅದು 800ರವರೆಗೆ ಆಗ್ತದೆ. 800 ಜನ ಬಂದರೂ ಅದಕ್ಕೆ ಬೇಕಾದ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಮುಗಿದ್ರೆ ಮತ್ತೆ ಪುನಃ ತಯಾರು ಮಾಡಿ 7 ಗಂಟೆವರೆಗೆ ಕೊಡ್ತೇವೆ. ಆದರೆ 7 ಗಂಟೆವರೆಗೆ ಕೊಡುವಾಗ ನಂತರ ದೇವರ ಬಲಿ ಹೊರಡುವ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸ್ತೇವೆ. ನಂತರ 8 ಗಂಟೆ 9 ಗಂಟೆ ನಂತರ ಮತ್ತೆ ಪುನಃ ಅನ್ನದ ವ್ಯವಸ್ಥೆ ಇದೆ. ಅದು ಕುಚ್ಚಿಲಕ್ಕಿ ಮಾತ್ರ ಕೊಡೋದು. ಬೆಳಿಗ್ಗೆ ಬೆಳ್ತಿಗಾದರೆ ಸಂಜೆ ಹೊತ್ತಿಗೆ ಕುಚ್ಚಿಲಕ್ಕಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಬಹುಶಃ ಆ ಹೊತ್ತಿಗೆ ನಾವು ದೇವರು ಬರುವ ಹೊತ್ತಿಗೆ ಸಾಧಾರಣ ಒಂದು 12 ಗಂಟೆ ಆಗ್ತದೆ. 12 ಗಂಟೆ ನಂತರ ಪ್ರಾರಂಭ ಮಾಡಿದರೆ ಗಂಜಿ ಊಟವನ್ನು ಕೊಡ್ತೇವೆ. ಗಂಜಿ ಚಟ್ನಿ, ಅದರಲ್ಲಿ ಉಪ್ಪಿನಕಾಯಿ, ಗಂಜಿ ಚಟ್ನಿ, ಇಂಥ ವ್ಯವಸ್ಥೆ ಇದೆ. ಅದು ಮಾತ್ರ ಆದ ಬಳಿಕ ನಾವು ಆವತ್ತಿನ ಒಂದು ಅನ್ನದ ಪದಾರ್ಥದ ಎಲ್ಲ ವ್ಯವಸ್ಥೆಯನ್ನು ನಿಲ್ಲಿಸಿ ನಂತರ ಮರು ದಿವಸ ವ್ಯವಸ್ಥೆ ಬರ್ತದೆ. ಆದರೆ ಸಂಜೆ ಹೊತ್ತಿಗೆ ನಮಗೆ ಬೇಕಾದಷ್ಟು ಪದಾರ್ಥ ಹಚ್ಚಲಿಕ್ಕೆ ಒಂದು 6 ಗಂಟೆಗೆ ಒಂದು 200 ಜನರಷ್ಟು ಸ್ವಯಂ ಸೇವಕರಾಗಿ ಬರ್ತಾರೆ. ಮಹಿಳಾ ಸ್ವಯಂ ಸೇವಕರು ಜಾಸ್ತಿಯಾಗಿ ಬರ್ತಾರೆ. ಅದೇ ರೀತಿ ಅವರ ಜೊತೆಯಲ್ಲಿ ಗಂಡಸರು ಸಹ ಬರ್ತಾರೆ. ಮಕ್ಕಳು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಸಣ್ಣ ಸಣ್ಣ ಕೆಲಸವನ್ನು ಮಾಡ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಅದನ್ನು ಒಂದು ಲಿಸ್ಟೇ ಮಾಡಲಿಲ್ಲ ಇಷ್ಟ ತನಕ. ಯಾರಿಗೂ ಕೂಡ ನಾವು ಫೋನಲ್ಲಿ ಆಗಲಿ ಇನ್ನೊಂದಲ್ಲಿ ಹೇಳ್ತೇವೆ. ಅವರಷ್ಟಕ್ಕೆ ಬಂದು ಅವರ ಇಚ್ಛೆಯಿಂದ ಬಂದು 6 ಗಂಟೆಯಿಂದ 10 ಗಂಟೆಯವರೆಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಪದಾರ್ಥ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ಬಹುಶಃ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ದೇವರ ಸಹಕಾರ ಇರ್ಬೋದು. ಯಾಕಂತ ಹೇಳಿದರೆ ನಾವು ಮಾಡುವಂಥ ಒಳ್ಳೆ ಕೆಲಸಕ್ಕೆ ಸಾರ್ವಜನಿಕರ ಸ್ಪಂದನ ಬಹಳಷ್ಟಿದೆ. ಬಹುಶಃ ನಾವು ನೆನೆಸಲಿಲ್ಲ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿಕೊಂಡು. ಆದರೆ ನಾವು ನೆನೆಸಿದ ಜಾಸ್ತಿ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ನಮಗೆ ದೇವರ ಸಹಕಾರ ಕೊಡ್ತಾ ಇದ್ದಾರೆ. ಬಹುಶಃ ಇನ್ನು 3 ದಿನ ಮಾತ್ರ ಬಾಕಿ ಇದೆ. ರಥೋತ್ಸವದ ದಿನ ಮತ್ತು ನಾಳೆ ಸಣ್ಣ ರಥೋತ್ಸವದ ದಿನ ನಾವು ಒಂದು 50,000 ಜನದ ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ದೊಡ್ಡ ರಥದ ದಿವಸ ನಾಳೆ ಒಂದು 25,000 ಜನದ ವ್ಯವಸ್ಥೆ ಮಾಡಲಿಕ್ಕಿದೆ, ಮಾಡ್ತೇವೆ ಶುರುವಿಗೆ. ಮತ್ತೆ ಜನ ಜಾಸ್ತಿ ಬಂದರೆ ಅದಕ್ಕೆ ಬೇಕಾದಷ್ಟು ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಕುಂದುಕೊರತೆ ಆಗಲಿಲ್ಲ ಇಷ್ಟ ತನಕ. ನಮಗೆ ಅನ್ನದಲ್ಲಿ ಆಗಲಿ ಕಾಫಿ ತಿಂಡಿ ಆಗಲಿ ಯಾವುದೇ ತೊಂದರೆ ಆಗಲಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಹಾಗೆ ಇದಿದೆ. ಅದು ಮಾತ್ರ ಅಲ್ಲ, ಇಲ್ಲೀಗ ನಾವು ಕಳೆದ ಬಾರಿಗಿಂತ ಸಾಧಾರಣ ಒಂದು 50 ಫೀಟ್ನಷ್ಟು ಜಾಗವನ್ನು ಮತ್ತಷ್ಟು ಅಗಲ ಮಾಡಿದ್ದೇವೆ. ಅದರಲ್ಲಿ ಈಗ ಜನರಿಗೆ ಬೇಕಾದಾಗೆ ನಿಲ್ಲುವಂಥ ವ್ಯವಸ್ಥೆ ಕೂಡ ಇದೆ. ಯಾವುದೇ ತೊಂದರೆ ಆಗೋದಿಲ್ಲ. ಒಂದಲ್ಲ ಬೇರೆ ಬೇರೆ ರೀತಿಯಲ್ಲಿ ವಯೋವೃದ್ಧರು ಬಂದರೆ ಮತ್ತು ಮಕ್ಕಳನ್ನು ಹಿಡ್ಕೊಂಡು ಬರುವಂಥ ತಾಯಿಯಂದಿರು ಬಂದರೆ ಅವರಿಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಬಂದವರನ್ನು ನಾವು ಚೇರ್ನಲ್ಲಿ ಕುಳಿತು ಊಟ ಮಾಡುವ ವ್ಯವಸ್ಥೆ ಇದೆ. ಅದೇ ರೀತಿ VIP ಬಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಸಹ ಒಂದು 200-250 ಜನ ಒಮ್ಮೆಗೆ 200 ಜನ ಒಮ್ಮೆಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾದ ಬಾಳೆ ಎಲೆ ಊಟವನ್ನು ಸಹ ಕೊಡ್ತಾ ಇದ್ದೇವೆ. ಹಾಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ಜನ ಸಮುದಾಯಕ್ಕೆ ನಾವು ಮತ್ತೊಮ್ಮೆ ಶ್ರೀದೇವರ ಕೃಪೆ ಸದಾ ಇರಲಿ ಅಂತ ಹೇಳ್ತಾ ಊಟ ಮಾತ್ರ ಸೂಪರ್ ಇದೆ ಸರ್. ತುಂಬ ಜನಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮತ್ತು ಜನಕ್ಕೆ ಹೇಗೆಲ್ಲ ವಯಸ್ಸಾದವ್ರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಮತ್ತು ಫ್ಯಾನಿನ ವ್ಯವಸ್ಥೆ ಇದೆ. ಊಟ ಮಾತ್ರ ತುಂಬ ಚೆನ್ನಾಗಿದೆ.